ಹರೇ ಶ್ರೀನಿವಾಸ. ನಿನ್ನೆ ಮತ್ತು ಮೊನ್ನೆ ನಡೆದ 6ನೇ ಮತ್ತು 7ನೇ ದಿನದ ಸಪ್ತೋತ್ಸವದ ಕೆಲವು ಫೋಟೋಸ್ ಹಾಕ್ತಾಯಿದ್ದೀನಿ. ಇದು ನೋಡಿ, ರಥಕ್ಕೆ ಮುಗುಳಿ ಇಡುವಂಥದ್ದು, ಪೂಜೆ ನಡೆಸಿ ಅದನ್ನ ಇಡುವಂಥದ್ದು ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಕ್ಯಾಮ್ರಾದಲ್ಲಿ ವಾಟ್ಸಪ್ಪಲ್ಲಿ ಬಂದ ಫೋಟೋ ಎಲ್ಲನೂ ಹಾಕ್ತಾ ಬರ್ತೀನಿ ನೋಡಿ. ನೀಟಾಗಿ ಜೋಡಿಸಿರ್ತಿದ್ದಾರೆ, ನೀವು ಕಾಣ್ಬೋದು. ಆನಂತರ ರಾತ್ರಿ ತೆಪ್ಪೋತ್ಸವದ ವಿಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ. ತೆಪ್ಪೋತ್ಸವಕ್ಕೆ ದೇವರು ಹೊರಗೆ ಬರಬೇಕಿದ್ರೆ ಜೋರಾಗಿ ಮಳೆ, ನೀವು ಕಾಣ್ಬೋದು ಇಲ್ಲಿ ಫುಲ್ಲು ಮಳೆನ. ಆಮೇಲೆ ನನಗೆ ಲೈವ್ ಬರಲಿಕ್ಕಿತ್ತು, ಈಗ ಬರಲಿಕ್ಕೂ ಆಗಲಿಲ್ಲ. ನಿನ್ನೆ ವೀಡಿಯೋ ಮಾತ್ರ ಲೈವ್ ಬಂದಿದೆ, ನೀವೆಲ್ಲ ನೋಡಿದ್ರೆ ನೋಡಿ ಅದನ್ನ. ಹಗಲು ತೇರಿದ್ದು ಇದು ರಾತ್ರಿ ನೋಡಿ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಚ್ಯುತಾನಂತ ಗೋವಿಂದ ಹೇಳುವಂಥದ್ದು, ಓದ್ಕೊಂಡು ಬನ್ನಿ. ಕೆಲವು ಫೋಟೋಸ್ ಎಲ್ಲ ಹಾಕಿದ್ದೀನಿ, ನೋಡ್ಬೋದು ನೀವು. 3 ತೇರಿದ್ದು ಫೋಟೋಸ್ ಎಲ್ಲ. ಪಟಾಕಿ ಎಲ್ಲನೂ ಹೊಡೆದ್ರು. ಇದು ಅದಕ್ಕಿಂತ ಮುಂಚೆ ಒಳಗಿಂದ ಚಾಮರ ಸೇವೆ ಮಾಡುವಂಥದ್ದು. ಒಳಗೆ ನಮಗೆಲ್ಲ ಕ್ಯಾಮರಾ ಅಲೌಡ್ ಇಲ್ಲ, ಬಟ್ ಕ್ಯಾಮರಾಮನ್ಗಳೇ ಇರ್ತಾರೆ ನೋಡಿ, ಅವರೆಲ್ಲ ಕೆಲವು ಫೋಟೋಸ್ ತೆಗಿತಾರೆ. ಆಸ್ಟ್ರೇಲಿಯಾದ ಗವರ್ನರ್ ಒಬ್ಬರು ಬಂದಿದ್ರು, ಒಂದು ಪ್ರಾಂತ್ಯದ ಗವರ್ನರ್ ಒಬ್ಬರು ಬಂದಿದ್ದರು, ನೋಡ್ಬೋದು. ಅವರಿಗೆ ಗೀತಾ ಅಭಿಯಾನದ್ದು ಇದೆಲ್ಲ ಕೊಡ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋದೆಲ್ಲ ನೋಡ್ಕೋತಾ ಬನ್ನಿ. ಕೆಲವು ಸ್ನ್ಯಾಪ್ಸ್ ಎಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನಿನ್ನೆ ಹಗಲು ತೇರಿದ್ದು, ಅರ್ಧ ನಾನು ಲೈವ್ ಬಂದೆ, ಅರ್ಧ ನಾನು ಇದರಲ್ಲಿ ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ. ಇದು ತರಕಾರಿ ಮುಹೂರ್ತ, ಮುಂಚಿನ ತರಕಾರಿ ಹೆಚ್ಚುವ ಮುಹೂರ್ತ ಇರುತ್ತೆ ಸಪ್ತೋತ್ಸವದ ಮುಂಚಿನ ಅವತ್ತು, ಮಕರ ಸಂಕ್ರಾಂತಿ ಆವತ್ತು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಅಶ್ವತ್ಥಾಮಾಚಾರ್ಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರತೀತಿ. ಅದ್ಭುತವಾದ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಪಲ್ಲ ಪೂಜೆದ ಕೆಲವು ವೀಡಿಯೋ ನೋಡ್ಕೊಂಡು ಬನ್ನಿ.
ಹಗಲು ತೇರಿನಾವತ್ತು ಅಂದರೆ ನಿನ್ನೆ ದೇವರಿಟ್ಟು ಪೂಜೆ ಮಾಡಿ ಆ ಚಿನ್ನದ ನಾಣ್ಯಗಳನ್ನೆಲ್ಲ ಎಸ್ತು ಎಲ್ಲ ಮಾಡ್ತಾರೆ. ಆವಾಗ ಗರುಡ ದೇವರು 3 ಸುತ್ತು ರಥಕ್ಕೆ ಬರೋದು ಕ್ರಮ, ಅದನ್ನ ನೀವು ಇಲ್ಲಿ ಹಗಲು ತೇರು ಅಥವಾ ಚೂರ್ಣೋತ್ಸವದ ಅವತ್ತು ಅಶ್ವತ್ಥಾಮಾಚಾರ್ಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ವಿಭೀಷಣ ಎಲ್ಲ ಅಂತ ಪ್ರತೀತಿ. ರಥಾರೋಹಣ ಕೆಲವು ವಾಟ್ಸಪ್ಪಲ್ಲಿ ಬಂದ ಫೋಟೋಸನ್ನೆಲ್ಲ ಹಾಕಿದ್ದೀನಿ, ನೀವು ಕಾಣ್ಬೋದು ಇಲ್ಲಿ. ಆನಂತರ ಅಲ್ಲಿ ತೊಟ್ಲು ಸೇವೆ ಆಗುತ್ತೆ. ಇದಕ್ಕೆ ಪಲ್ಲ ಪೂಜೆ ಅಂದರೆ ಅನ್ನದ ರಾಶಿಗೆ ಪೂಜೆ ನಡೆಯುತ್ತೆ ದೇವರ ಸನ್ನಿಧಾನದಲ್ಲಿ, ಉತ್ಸವ ಮೂರ್ತಿಯ ಸನ್ನಿಧಾನದಲ್ಲಿಯೇ ನೋಡ್ಬೋದು ಇದನ್ನೆಲ್ಲ. ಆನಂತರ ಓಕುಳಿ ಅವಭೃತ ಎಲ್ಲ ನಡೆಯುತ್ತೆ, ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಉತ್ಸವದ ಕೆಲವು ಸ್ನ್ಯಾಪ್ಸ್ ಎಲ್ಲನ ಹಾಕಿದ್ದೀನಿ. ಅವಭೃತ ನಂತರ ಎಲ್ಲರಿಗೂ ಸಾರ್ವಜನಿಕ ಊಟ ಇರುತ್ತೆ, ತುಂಬಾ ಜನ ಸೇರಿರ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಮಗನ ಕಾರ್ಬಾರಿಂದಾಗಿ ನನಗೆ ಹೋಗಲಿಕ್ಕೆ ಆಗಲಿಲ್ಲ, ಅಷ್ಟೆಲ್ಲ ವೀಡಿಯೋ ಮಾಡ್ಕೊ ಟೈಮೂ ಇರೋದಿಲ್ಲ. ನೋಡಿ ಇದು ಅವಭೃತ ಸ್ನಾನದ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೇಕಾದವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿಕೊಳ್ಳಿ. ಉಡುಪಿಯ ಅವಭೃತ ಸ್ನಾನ ಅಂದರೆ ನೋಡ್ಬೋದು. ಪುರುಷ ಸೂಕ್ತ ಹೇಳಿಕೊಂಡು ದೇವರಿಗೆ ಅಭಿಷೇಕ ಮಾಡಿ, ಸ್ವಾಮಿಗಳಿಗೆ ಅಭಿಷೇಕ ಮಾಡಿಸಿದ ನಂತರ ನಮಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ, ಎಲ್ಲರೂ ಸ್ನಾನ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.